ಉತ್ತರಾಖಂಡ್ ಚೆಲುವೆ ಊರ್ವಶಿ ರೌಟೇಲಾ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಡಿ ಬಾಸ್ ಅಭಿನಯದ ಐರಾವತ ಚಿತ್ರದ ಮೂಲಕ ಸೌತ್ ಸಿನಿರಂಗವನ್ನು ಪ್ರವೇಶಿಸಿದ ನಟಿ ಈಕೆ. ಮೊದಲ ಚಿತ್ರ ಹಿಂದಿಯಾಗಿದ್ದರೂ ತನ್ನ ಎರಡನೇ ಚಿತ್ರ ಅಂದರೆ ನಮ್ಮ ಕನ್ನಡದ ಹೆಮ್ಮೆಯ ಐರಾವತ ಚಿತ್ರದ ಮೂಲಕವೇ ಈ ಚೆಲುವೆ ಹೆಚ್ಚು ಪ್ರಚಲಿತ. ಆ ಬಳಿಕ ಹಿಂದಿ, ಬಂಗಾಳಿ ಚಿತ್ರದಲ್ಲೂ ಬಣ್ಣ ಹಚ್ಚಿದ್ದಾರೆ. ಹಾಗೆ ತಮಿಳು, ತೆಲುಗು ಚಿತ್ರರಂಗಕ್ಕೂ ಊರ್ವಶಿ ಎಂಟ್ರಿ ಕೊಡಲಿದ್ದಾರೆ. ಈ ಚಿತ್ರಗಳು ಇನ್ನು ತೆರೆ ಕಾಣಬೇಕಾಗಿದೆ. ಈ ಮಧ್ಯೆ ಮಾಡೆಲ್ ಆಗಿರುವ ಊರ್ವಶಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತಾರೆ. ಇತ್ತೀಚೆಗೆ ಈಕೆ ಇಸ್ರೇಲ್ನ ಮಾಜಿ ಪ್ರಧಾನಿಯನ್ನು ಭೇಟಿಯಾಗಿದ್ದರು. ಈ ಸಂದರ್ಭದಲ್ಲಿ ಊರ್ವಶಿ ಏನು ಮಾಡಿದ್ರು ಗೊತ್ತಾ? ಈ ವಿಚಾರ ತಿಳಿದ್ರೆ ಪ್ರತಿಯೊಬ್ಬ ನೈಜ ಭಾರತೀಯ, ಅದರಲ್ಲೂ ಪ್ರತಿಯೊಬ್ಬ ನೈಜ ಹಿಂದೂ ಕೂಡ ಹೆಮ್ಮೆ ಪಡ್ತಾನೆ. सब शानदार, सब बढ़िया. सब शानदार, सब बढ़िया. But shorter. We have to combine the two. सब बढ़िया, शबाबा. सब बढ़िया, सब शानदार. ಎಸ್, ಕೆಲ ದಿನಗಳ ಹಿಂದೆ ಊರ್ವಶಿ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಗೆ ಪೋಸ್ಟ್ ಒಂದನ್ನು ಹರಿಬಿಟ್ಟಿದ್ದಾರೆ. ಈ ಫೋಟೋದಲ್ಲಿ ಇಸ್ರೇಲ್ನ ಮಾಜಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಊರ್ವಶಿ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹಿಂದೂಗಳ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಈ ವಿಚಾರವಾಗಿ ಊರ್ವಶಿ, ನನ್ನ ಹಾಗೂ ನನ್ನ ಕುಟುಂಬವನ್ನು ಆಹ್ವಾನ ಮಾಡಿದ್ದಕ್ಕೆ ಇಸ್ರೇಲ್ನ ಮಾಜಿ ಪ್ರಧಾನಿಗೆ ಧನ್ಯವಾದಗಳು. ನನ್ನ ಭಗವದ್ಗೀತೆ ಏನು ನಿರೀಕ್ಷೆಯಿಲ್ಲದ ಸರಿಯಾದ ಸ್ಥಳದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ವ್ಯಕ್ತಿಗೆ ನೀಡುವುದು ನಿಜವಾದ ಉಡುಗೊರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಇಸ್ರೇಲ್ಗೆ ಭಾರತ ಅಂದರೆ ಎಲ್ಲಿಲ್ಲದ ಪ್ರೀತಿ, ಹಿಂದೂಗಳು ಅಂದರೆ ಅತೀವ ಗೌರವ. ಹಿಂದೂಗಳ ಪವಿತ್ರ ಗ್ರಂಥ ಭಗವದ್ಗೀತೆ ಅಂದರೆ ಹಿಂದೂಗಳಷ್ಟೇ ಅವರಿಗೂ ನಂಬಿಕೆಯಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದು ಸರಿಯಾದ ವ್ಯಕ್ತಿಗೆ ತಲುಪಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಇದನ್ನು ಊರ್ವಶಿ ಉಡುಗೊರೆಯಾಗಿ ನೀಡಿದ್ದು ವೈಯಕ್ತಿಕವಾಗಿದ್ದರೂ ಭಾರತದ ನೈಜ ಹಿಂದೂಗಳ ಪರವಾಗಿ ಇಸ್ರೇಲಿಗೆ ನೀಡಿದ್ದಾರೆ ಎಂದು ಹಿಂದೂಗಳು ಹೇಳ್ತಿದ್ದಾರೆ. ಅದೇನೇ ಇರಲಿ, ಊರ್ವಶಿಯ ಈ ಧರ್ಮಾಭಿಮಾನಕ್ಕೆ ಪ್ರತಿ ಹಿಂದೂ ಕೂಡ ಶಿರಬಾಗಿ ನಮಿಸಲೇಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.